ಹಲೋ ನಮಸ್ತೆ ಎಲ್ರಿಗೂ. ನಿಮಗೆ ಸಡನ್ ಆಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು, ಈವೆಂಟ್‌ಗೆ, ಫಂಕ್ಷನ್‌ಗೆ ಅಥವಾ ಫ್ರೆಂಡ್ಸ್‌ಗಳನ್ನ ಮೀಟ್ ಮಾಡಲಿಕ್ಕೆ, ಗೆಟ್ ಟುಗೆದರ್‌ಗೆ. ನಿಮ್ಮ ಸ್ಕಿನ್ ತುಂಬ ಡಲ್ ಇದೆ. 10 ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗೋ ಥರ ಮಾಡಬೇಕು, ಅದು ಮನೆಯಲ್ಲೇ. ಏನಾದರೂ ಮಾಡ್ಬೋದಾ? ಯಾವುದಾದ್ರೂ ಅದ್ಭುತವಾಗಿರುವಂಥ ಮನೆ ಮದ್ದಿದೆಯಾ? ಖಂಡಿತವಾಗ್ಲೂ ಇದೆ. ಇವತ್ತೊಂದು ನಿಮಗೆ ಅದ್ಭುತವಾಗಿರುವಂಥ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್‌ಗೆ ಗ್ಲೋವನ್ನು ಕೊಡುವಂತಹ ಫೇಸ್ ಮಾಸ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಡುವಂಥದ್ದು. ನಮಗೆ ಬೇಕಾಗಿರುವಂಥದ್ದು ಹಾಲು, ಅಕ್ಕಿ ಹಿಟ್ಟು, ಜೇನುತುಪ್ಪ ಇಷ್ಟೇ. ಫಸ್ಟ್ ಸ್ಟೆಪ್, 1 ಚಮಚ ಹಾಲನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ಒಂದು ಉಂಡೆ ಕಾಟನ್ ಹತ್ತಿಯನ್ನು ತಗೋಬೇಕು. ಹತ್ತಿಯನ್ನು ತಗೊಂಡು ಹಾಲಿಗೆ ಹತ್ಬಿಟ್ಟು ಕ್ಲೀನಾಗಿ ಮುಖಕ್ಕೆ ಒರೆಸ್ಬಿಟ್ಟು, ಅಂದರೆ ಕ್ಲೀನಾಗಿ 2 ನಿಮಿಷ ಮಸಾಜ್ ಮಾಡಿ ನೀವು ಮುಖವನ್ನು ಕ್ಲೀನ್ ಮಾಡ್ಕೋಬೇಕು ಹಾಲಿನಿಂದ. ಹಾಲು ಆ್ಯಕ್ಚುಲ್ ಆಗಿ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಸ್ಕಿನ್ಗೆ ಗ್ಲೋನೆಸ್ಸನ್ನು ಕೂಡ ಕೊಡುತ್ತೆ. ಮುಖನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನಮಗೆ ತಾಗಿದ್ದು ಜಸ್ಟ್ 2 ನಿಮಿಷ. ಅದಾದ ನಂತರ ಒಂದು ಬೌಲ್ಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ, 1 ಚಮಚದಷ್ಟು ಹಾಲನ್ನು ಹಾಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದನ್ನು ಮುಖಕ್ಕೆ ಹಚ್ಚಿ ನೀವು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಅದಾದ ನಂತರ ಒಂದು 2 ನಿಮಿಷ ಕ್ಲೀನಾಗಿ ಮುಖಕ್ಕೆ ಸ್ಕ್ರಬ್ ಮಾಡಿ, ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ಮುಖ ಕುತ್ತಿಗೆಗೂ ಹಚ್ಕೋಬೋದು. 2 ನಿಮಿಷ ನೈಸಾಗಿ ಮಸಾಜ್ ಮಾಡಬೇಕು, ತುಂಬ ರ್ಯಾಶ್ ಆಗಿಲ್ಲ, ಜೆಂಟಲಾಗಿ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿಂದ ಮುಖನ ತೊಳ್ಕೊಂಡ್ಬಿಡಿ. ಇಷ್ಟೇ ಮಾಡಬೇಕಾಗಿರುವಂಥದ್ದು. ನಿಮಗೆ ಇನ್ಸ್ಟೆಂಟಾಗಿ ಸ್ಕಿನ್ಗೆ ಗ್ಲೋನೆಸ್ ಬರುತ್ತೆ. ಸಡನ್ನಾಗಿ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದಾಗ, ನಮಗೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಮುಖ ಸ್ಕಿನ್ ಡಲ್ ಆಗಿದೆ, ಇಮಿಡಿಯೇಟಾಗಿ ಬ್ರೈಟ್ ಆಗಬೇಕು, ಸ್ಕಿನ್ ಗ್ಲೋ ಬರಬೇಕು ಅಂತಂದರೆ ಇದು ದಿ ಬೆಸ್ಟ್ ಮನೆಮದ್ದು. ಅಕ್ಕಿ ಹಿಟ್ಟು ಸ್ಕಿನ್ನಲ್ಲಿರುವಂಥ, ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಹಾಲು ಸ್ಕಿನ್ಗೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಜೇನುತುಪ್ಪ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಇಮಿಡಿಯೇಟಾಗಿ ನಿಮ್ಮ ಸ್ಕಿನ್ನನ್ನು ಫಿಕ್ಸ್ ಮಾಡುತ್ತೆ. ನೀವು ನೆನೆಸಿದಕ್ಕಿಂತಲೂ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ಮುಖನ ತೊಳ್ಕೊಂಡು ಒರೆಸ್ಕೊಂಡಾದ ನಂತರ ಜೆಂಟಲ್ ಆಗಿರುವಂಥ, ನೀವು ಉಪಯೋಗ ಮಾಡುವಂಥ ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಪ್ರತಿ ಸರಿ ಯಾಕೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಕಿನ್ ನಿಮ್ಮದು ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಉಳಿಬೇಕು, ಸುಕ್ಕು ಜಾಸ್ತಿ ಬೀಳಬಾರ್ದು, ಹೈಡ್ರೇಟ್ ಆಗಿರಬೇಕು, ಗ್ಲೋಯಿಂಗ್ ಇರಬೇಕು ಅಂತಂದರೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಒಳ್ಳೆಯ ಮಾಯ್ಶ್ಚರೈಸರ್ದು ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ. ಅದಾದ ನಂತರ ನೀವು ನಿಮ್ಮ ಮೇಕಪ್ ಅಥವಾ ಡೈಲಿ ಕ್ರೀಮ್, ಡೇ ಕ್ರೀಮ್, ಸಿ ಕ್ರೀಮ್ ಏನೆಲ್ಲಿರುತ್ತೆ ಅದನ್ನ ಹಚ್ಕೊಂಡು ಆರಾಮ್ಸೆ ಫಂಕ್ಷನ್ಗೆ ರೆಡಿಯಾಗಿ ಹೋಗ್ಬೋದು. ನಿಮಗೆ ಜಾಸ್ತಿ ಮೇಕಪ್ನ ಅವಶ್ಯಕತೆ ಕೂಡ ಇರಲ್ಲ. ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ. ರೆಡಿಮೇಡ್ ಯಾವುದಾದ್ರೂ ಫೇಸ್ ಮಾಸ್ಕ್ಗಳಿದೆಯಾ? ಖಂಡಿತವಾಗ್ಲೂ ಇದೆ. ತುಂಬ ಅಂದರೆ ಅತ್ಯುತ್ತಮವಾಗಿರುವಂಥ ಪೀಲ್ ಆಫ್ ಮಾಸ್ಕ್ಗಳಿದೆ, ಹಾಗೆಯೇ ಶೀಟ್ ಮಾಸ್ಕ್ಗಳಿದೆ. ನೀವು ಪೀಲ್ ಆಫ್ ಮಾಸ್ಕ್ಗಳು ಕೂಡ ನಿಮಗೆ ಒಳ್ಳೆಯ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ನೀವು ಆ ಮಾರ್ಕೆಟಲ್ಲೇ ಸಿಗುತ್ತೆ ನಿಮಗೆ. ಪೀಲ್ ಅಪ್ ಅಂತಂದರೆ ಪೇಸ್ಟ್ ಥರ ಇರುತ್ತೆ, ಅದನ್ನ ಮುಖಕ್ಕೆ ಹಚ್ಚಿಬಿಟ್ಟು 5-10 ನಿಮಿಷ ಬಿಟ್ಟು ಪೀಲ್ ಮಾಡಿ ತೆಗಿಬೋದು. ಇದು ಕೂಡ ಸ್ಕಿನ್ನಿಗೆ ಇಮಿಡಿಯೇಟ್ ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಹಾಗೆಯೇ ಶೀಟ್ ಮಾಸ್ಕ್ಗಳು ಬರುತ್ತೆ, ಬೇರೆ ಬೇರೆ ಫ್ಲೇವರ್ದು, ಬೇರೆ ಬೇರೆ ಸ್ಕಿನ್ ಟೈಪ್ ಅವರಿಗೆ ಒಳ್ಳೊಳ್ಳೆಯ ಶೀಟ್ ಮಾಸ್ಕ್ಗಳು ಸಿಗುತ್ತೆ, ಇನ್ಸ್ಟೆಂಟ್ ಗ್ಲೋವನ್ನು ಕೊಡುವಂಥದ್ದು. ಫೇಶಿಯಲ್ ಮಾಡ್ಕೊಳ್ಳೋದೇನೆ ನಮಗೆಲ್ಲಾದರೂ ಹೋಗಬೇಕು, ಸ್ಕಿನ್ ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತ ಅನಿಸಿದಾಗ ನಾವು ಇಮಿಡಿಯೇಟಾಗಿ ಆ ಶೀಟ್ ಮಾಸ್ಕ್ಗಳನ್ನು ಪ್ಯಾಕೆಟ್ ಓಪನ್ ಮಾಡಿ ಮುಖಕ್ಕೆ ಹಚ್ಚಿಬಿಟ್ಟು 10-20 ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೊಂಡು ಹೋಗುವಂಥದ್ದು. ಇದು ಕೂಡ ಇನ್ಸ್ಟೆಂಟ್ ಗ್ಲೋವನ್ನು ಕೊಡ್ತದೆ ನಿಮ್ಮ ಸ್ಕಿನ್ನಿಗೆ. ಇಂಥದ್ರದ್ದು ಬೆಸ್ಟ್ ಎಲ್ಲ ಸ್ಕಿನ್ ಟೈಪ್ಗೆ ಆಗುವಂಥದ್ದು ಜೆಂಟಲ್ ಆಗಿರುವಂಥ ಕೆಲವು ಮಾಸ್ಕ್ಗಳದ್ದು, ಫೇಸ್ ಮಾಸ್ಕ್ಗಳದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮಗೆ ಮನೆಮದ್ದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು. ಇಷ್ಟೇ. ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೊಂದು ಏನು ಅಂತಂದರೆ, ರೈಸ್, ಹಾಲು, ಜೇನುತುಪ್ಪದ ನಾನು ಏನು ಹೇಳಿದೆ ಇದು ಎಲ್ಲ ಥರದ್ದು ಸ್ಕಿನ್ಗಳಿಗೂ ಸೂಟ್ ಆಗುತ್ತೆ. ತುಂಬ ಜೆಂಟಲ್ ಆಗಿರುವಂಥದ್ದು, ರ್ಯಾಶ್ ಆಗಿರುವಂಥ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿಲ್ಲ ಅಥವಾ ಕೆಮಿಕಲ್ಸನ್ನು ನಾವು ಯೂಸ್ ಮಾಡಿಲ್ಲ. ಸೊ ಸೇಫಾಗಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಆದರೂ ಕೂಡ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.